ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಆ್ಯಂಡ್ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸುಷ್ಮಿತಾ ಅವರು ಅವರ ಕೈ ರುಚಿಯನ್ನು ನಮಗೆ ತೋರಿಸ್ತಾ ಇದ್ದಾರೆ. ಯಾವ ಕೈ ರುಚಿ ಏನಿದೆ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಇವತ್ತು ಇನ್ನೋವೇಟಿವ್ ರೆಸಿಪೀಸ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ, ಬಿಕಾಸ್ ನೀವು ಇನ್ನೋವೇಟಿವ್ ರೆಸಿಪೀಸ್ ಅಲ್ಲಿ ಎತ್ತಿದ ಕೈ. ಹೌದು, ಇದೆ, ಖಂಡಿತವಾಗ್ಲೂ ಇದೆ. ಹೌದು ಹೌದು. ಓಕೆ, ಯಾವ್ದೆಲ್ಲ ಅಡಿಗೆ ಹೇಳ್ಕೊಡ್ತಿದ್ದೀರಿ? ಒಂದು ಬ್ರೆಡ್ ಕಟ್ಲೆಟ್, ಇನ್ನೊಂದು ಕಿಂಗ್ ಕೊಕೊನಟ್ ಶೇಕ್. ಕಿಂಗ್ ಕೊಕೊನಟ್ ಶೇಕ್. ಹೌದು. ಕಿಂಗ್ ಕೋಕೋನಟ್ ಅಂದ್ರೆ ಗೆಂದಳಿ ಬೊಂಡ ಅಂತ ಹೇಳ್ತೇವೆ. ಹೌದು, ಅದರದ್ದು ಶೇಕ್ ಮಾಡ್ತಾ ಇದ್ದೇನೆ. ಓಹೋ, ಅದಿಲ್ಲದಿದ್ರೆ ಬಾಕಿದು ಯೂಶುವಲ್ ಕೋಕೋನಟ್ ಆಗುತ್ತೆ. ಆಗುತ್ತೆ ಆಗುತ್ತೆ. ಕಿಂಗ್ ಇಲ್ಲದಿದ್ರು ಸೋಲ್ಜರ್ ಆಗುತ್ತೆ. ಆಗುತ್ತೆ. ಒಂದ್ಸಲ ಮಾಡಿದ್ದೇನೆ. ಸೊ ಇನ್ನೊಂದು ಸ್ವಲ್ಪ ಇನೋವೇಟಿವ್ ಆಗಿ ಮಾಡಿದ್ದು ಬೊಂಡದಿಂದ. ಹಾಗೆ ಓಕೆ, ನೋಡೋಣ ಹೇಗಿರುತ್ತೆ ನಿಮ್ದು. ಯಾವಾಗಲೂ ಇನೋವೇಟಿವ್ ನಾನಂತೂ ಕಾತಿರೋದ್ರಿಂದ ಕಾಯ್ತಾ ಇರ್ತೀನಿ. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್, ಹಾಗಾದರೆ ಈಗ ಫಸ್ಟಿಗೆ ನಮಗೆ ಏನೋ ಬ್ರೆಡ್ ಕಾಣ್ತಾ ಇದೆ. ಈಗ ಯಾವುದು? ಬ್ರೆಡ್ ಕಟ್ಲೆಟ್. ಬ್ರೆಡ್ ಕಟ್ಲೆಟ್. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್. ಎಸ್. ಹೇಗೆ? ಮೊದಲಿಗೆ ಅವಲಕ್ಕಿ ತಗೊಂಡಿದ್ದೇನೆ, ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಲಿಕ್ಕಿದೆ. ಅವಲಕ್ಕಿಯನ್ನು? ಹೌದು. ಪ್ಯಾನ್ ಕೊಡಿ, ಸಣ್ಣದು. ಚಿಕ್ಕದು ಸಾಕಾ? ಚಿಕ್ಕದು ಸಾಕು. ಇದು ಸಾಕಾಗುತ್ತಾ? ಸಾಕು ಸಾಕು. ಒಂದು 4 to 5 ಸ್ಪೂನ್ ಹಾಕಬೇಕು. ಅಂದರೆ ಇದು ಯಾವುದಕ್ಕೆ? ಔಟರ್ ಲೇಯರ್ ಕೊಡ್ಲಿಕ್ಕೆ. ಹೌದು, ಇದು ನಾನು ನಿಮ್ಮ ಹತ್ರನೇ ಕಲಿತದ್ದು. ನಮ್ಮ ರುಚಿಯಲ್ಲಿ ನೋಡಿ ಕಲಿತದ್ದು. ಯಾಕಂದ್ರೆ ಬ್ರೆಡ್ ಕ್ರಮ್ಸ್ ಹಾಕುವ ಬದಲು ಅವಲಕ್ಕಿಯನ್ನು ರೋಸ್ಟ್ ಮಾಡಿ ಒಬ್ರು ಅತಿಥಿ ಬಂದಾಗ ಮಾಡಿದ್ರು. ಹೌದು, ಹಾಗಾಗಿ ನಾವು ಡೈಲಿ ಮಿಸ್ ಮಾಡದೆ ನೋಡ್ತೇವೆ. ಹಾಗಾಗಿ ನಾವು ಕೂಡ ಕಲಿತಾ ಇದ್ದೇವೆ. ನೋಡಿ ಎಷ್ಟೆಲ್ಲ ಹೆಲ್ಪ್ಫುಲ್ ಆಗುತ್ತಲ್ಲ. ಯೂಶುವಲಿ ನಾವು ಅದನ್ನೇ ಬ್ರೆಡ್ ಕ್ರಮ್ಸ್ ಇದನ್ನ ಮಾಡ್ಕೊಳ್ಬೇಕು ಅನ್ನೋ ಬದಲು ಬಟ್ ಟೇಸ್ಟ್ ಸಹ ಒಳ್ಳೇದು ಬರ್ತದೆ. ಇದನ್ನ ಹಾಕಿ ಟ್ರೈ ಮಾಡಿದ್ರಾ? ಹೌದು, ಟ್ರೈ ಮಾಡಿದ್ದೇನೆ. ಓಕೆ, ಅದೇ ನಮ್ಗೆ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಅಡಿಗೆ ಜೊತೆಗೆ ಪ್ರತಿಯೊಬ್ಬರದು ಕೂಡ ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರು ಈಸಿಯಾಗಿ ಮಾಡ್ಕೊಳ್ಳೋ ರೆಸಿಪಿಯನ್ನು ನಾವು ಕೂಡ ಕಲಿತಾ ಇರ್ತೇವೆ. ಕರೆಕ್ಟ್ ಕರೆಕ್ಟ್. ಓಕೆ, ಗ್ಯಾಸ್ ಆಫ್ ಮಾಡೋಣ. ಸಾಕು, ಇದನ್ನು ತೆಗೆದಿರ್ತೇನೆ. ಹಾಕಿ, ಯಾಕೆಂದ್ರೆ ಇನ್ನು ಸ್ವಲ್ಪ ಹೊತ್ತು ಅದರಲ್ಲೇ ಬಿಟ್ರೆ ಸ್ವಲ್ಪ ಬ್ರೌನ್ ಆಗ್ತದೆ. ಹೌದು. ಸಾಕು ಅನ್ಸುತ್ತೆ ನಿಮಗೆ. ಕ್ರಮ್ಸ್ ರೀತಿಯಲ್ಲಿ ಸಿಕ್ಕಿದೆಲ್ಲ ಸಾಕು ಸಾಕು. ಅಷ್ಟು ತಗೊಳ್ಳಿ. ಇದನ್ನೊಂದು ಪ್ಲೇಟಿಗೆ ತೆಗೆದಿಡೋಣ. ಪ್ಲೇಟಿಗೆ ಹಾಕೊಳ್ಳೋದಾ? ಸಾಕು.
ಮತ್ತೆ ಅದೇ ಮಿಕ್ಸಿ ಜಾರಿಗೆ 4-5 ಬ್ರೆಡ್ ಅನ್ನು ಪೀಸ್ ಮಾಡಿ ಹಾಕೊಳ್ಬೇಕು. ಓಕೆ, ಹಾಕೊಳ್ಳಿ. ಎಲ್ಲ ಗ್ರೈಂಡ್ ಮಾಡಲಿಕ್ಕೆ. ಅದ್ರ ಒಟ್ಟಿಗೆನೆ ಮಿಕ್ಸ್. ಇದು ನಾವು ಇದು ಕಟ್ಲೆಟ್ಟಿಗ ಹೇಗೆ? ಕಟ್ಲೆಟ್ಟಿಗೆ. ಹೌದು. ಬ್ರೆಡ್ ಇಂದ ಮಾಡುದು. ಮಾಮೂಲಾಗಿ ನಾವು ಆಲೂಗಡ್ಡೆಯಿಂದ ಎಲ್ಲ ಮಾಡ್ತೇವೆ, ಆಲೂಗಡ್ಡೆ ಚಿಕನ್ ಇಂದ. ಸೊ ಬ್ರೆಡ್ ಇಂದ ಕೂಡ ಆಗ್ತದೆ. ಓ, ನಾನು ಅನ್ಕೊಂಡೆ ಬ್ರೆಡ್ಗೆ ಒಳಗೆ ಎಲ್ಲ ನೀವು ಸ್ಟಫ್ ಮಾಡಿ. ಸೊ ನನ್ನ ಫಸ್ಟ್ ಒಂದು ನೀವು ಬ್ರೆಡ್ ಕಟ್ಲೆಟ್ ಅಂತ ಹೇಳಿದ್ರೆ ಇವರು ಅದನ್ನ ಹಾಗೆ ಮಾಡ್ತಾರೆ ಅಂತ, ಎಲ್ಲ ಇಟ್ಕೊಂಡು ತುಂಡು 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 ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ ಇದೆ. ಮತ್ತೆ ಒಂದು ಈರುಳ್ಳಿ ಅದಕ್ಕೆ ಹಾಕೊಳ್ಳೋದಾ? ಹೌದು, ಎಲ್ಲ ಗ್ರೈಂಡ್ ಮಾಡಲಿಕ್ಕೆ. ಓಹೋ. ಕರಿಬೇವು, ತೆಂಗಿನ ತುರಿ. ಕಟ್ಲೆಟ್ಗೆ ತೆಂಗಿನ ತುರಿನಾ? ಅದೊಂದು ಫ್ಲೇವರ್ ಒಂದು ಒಳ್ಳೆ ಸಿಗ್ತದೆ ನಾವು. ಓಕೆ. ಒಂದು ಹಸಿರು ಮೆಣಸಿನಕಾಯಿ. ಇದು ಖಾರ ಜಾಸ್ತಿ ಇದೆ, ಹಾಗಾಗಿ ನಾನು ಒಂದು ತಗೊಂಡಿದ್ದು. ಮತ್ತೆ ಜೀರಾ 1 ಸ್ಪೂನ್ ಅಷ್ಟು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ನನಗೆ. ನಮ್ಮ ಅರುಣಾ ಮಸಾಲದವರ ನೀವು ಪೌಡರ್ಸೇ ತಗೊಳ್ಳಿ ಅಥವಾ ಈ ಪೇಸ್ಟ್ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆ ಅರೋಮ್ಯಾಟಿಕ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇದೆ. ಸಾಕು 1 ಸ್ಪೂನ್ ಸಾಕು. ಇನ್ನು ನೀರು ಹಾಕದೇನೆ ಗ್ರೈಂಡ್ ಮಾಡೋದು. ನೀರು ಹಾಕೋ ಹಾಗಿಲ್ಲ? ಇಲ್ಲ. ಡನ್. ಯಾಕಂದ್ರೆ ನೀರುಳ್ಳಿ ಸ್ವಲ್ಪ ಅದರದ್ದು ನೀರು ಬಿಟ್ಕೊಳ್ಳುತ್ತೆ. ಅಷ್ಟೇ ಸಾಕಾಗ್ತದೆ ಉಂಡೆ ಕಟ್ಟಲಿಕ್ಕೆ. ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಇದಕ್ಕೆ ಹಾಕೊಳ್ಳೋದಾ? ಹೌದು. ಸ್ವಲ್ಪ ಗ್ರೈಂಡ್ ಆಗಬೇಕು. ಹಾಕ್ಲಾ? ಕೊಡಿ. ರುಚಿಗೆ ಅನುಸಾರವಾಗಿ ಎಷ್ಟು? ಸೊ ರುಚಿಗೆ ಅನುಸಾರವಾಗಿ ಉಪ್ಪು ಸಾಕು ಅನಿಸುತ್ತೆ. ಬೇಕಿದ್ದಲ್ಲಿ ಮತ್ತೆ ಹಾಕೊಳ್ಬಹುದಲ್ಲ? ಹೌದು. ಫುಲ್ ಪೇಸ್ಟ್ ಆಗಿದೆ. ಹೌದು. ಒಂದು ವೇಳೆ ಜಾಸ್ತಿ ಹಾಗೆ ಪೇಸ್ಟ್ ಅಂತ ಆಗಿದ್ರೆ ಕೆಲವರಿಗೆ ನೀರು ಬಿಟ್ಕೊಳ್ತಾರ, ಆದ್ರೆ ಇನ್ನೊಂದು ಬ್ರೆಡ್ ಸೇರಿಸಿದ್ರೆ ಆಯ್ತು. ಇಷ್ಟು ಬೇಕು ನಮಗೆ. ಓಕೆ. ಮತ್ತೆ ಇದು ಮೈದಾ ಮತ್ತೆ ಕಾರ್ನ್ ಫ್ಲೋರ್ ಎರಡನ್ನು ಕೂಡ ಮಿಕ್ಸ್ ಮಾಡಿದ್ದೇನೆ. ಅದರಲ್ಲೇ ಹಾಕಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಓಕೆ, ಹಾಕ್ಲಾ? ಸರಿ, ಸಾಕು. ಇದರಿಂದ ಡಿಪ್ ಮಾಡಿ ನಾವು ಅವಲಕ್ಕಿ ಕ್ರಮ್ಸ್ ಉಂಟಲ್ಲ ಅದಕ್ಕೆ ನೀರು ಹಾಕ್ಲಾ? ಸ್ವಲ್ಪ ಹಾಕಿ. ಒಂದು ವೇಳೆ ಮೊಟ್ಟೆ ತಿನ್ನುವರಾದ್ರೆ ಇದರ ಆಪ್ಷನಲ್, ಮೊಟ್ಟೆಗೆ ಕೂಡ ಮುಳುಗಿಸ್ಬೋದು. ಓಕೆ, ಬೀಟ್ ಮಾಡಿ. ಒಂದು ಕಡಾಯಿಯಲ್ಲಿ ನಾವು ಎಣ್ಣೆ ಫ್ರೈ ಮಾಡಲಿಕ್ಕೆ ಇಡೋಣ. ಓಕೆ, ಡೀಪ್ ಫ್ರೈಗೆ. ಇದಕ್ಕೆ ನೆಕ್ಸ್ಟ್ ಇನ್ನೇನು ಎಕ್ಸ್ಟ್ರಾ ಮಿಕ್ಸ್ಚರ್ಸ್ ಬೇಕಾಗಿಲ್ಲ? ಬೇಕಾಗಿಲ್ಲ. ಹೌದು, ಅಲ್ಲಿ ತನಕ ಎಣ್ಣೆ ಬಿಸಿಯಾಗಿ. ಓಕೆ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ನಾವಿದು ಮಿಕ್ಸ್ಚರನ್ನು ಇದಕ್ಕೆ ಏನು ಬೇರೆ ತರಕಾರಿ ಇದನ್ನೆಲ್ಲ ಹಾಕೊಳ್ಬೇಕು ಅಂತ ಇಲ್ವಾ? ಇಲ್ಲ, ಹಾಕೊಳ್ಬೇಕು. ಇಷ್ಟೇ? ಇಲ್ಲ, ಇಷ್ಟೇ ಸಾಕಾಗ್ತದೆ. ಆಲೂಗಡ್ಡೆ ಬೇಕಾದ್ರೆ ಬೇಯಿಸಿ ಹಾಕೊಳ್ಬಹುದು. ಇದು ನಾನು ಬ್ರೆಡ್ ಇಂದನೇ ಮಾಡಿದ್ದು. ಕಂಪ್ಲೀಟ್ ಬ್ರೆಡ್ ಇಂದ? ಹೌದು. ಸ್ವಲ್ಪ ಉಂಡೆ ತರ ಮಾಡುದು, ಕ್ರ್ಯಾಕ್ ಇರಬಾರ್ದು. ಈ ತರ ಶೇಪ್ ಕೊಡಬೇಕು.
ಇದನ್ನು ಇದರಲ್ಲಿ ಮುಳುಗಿಸ್ಬೇಕು ಸ್ವಲ್ಪ. ಮೈದಾ ಹಾಗೂ ಕಾರ್ನ್ಫ್ಲೋರ್ ಸ್ಲರಿ. ಮೊದಲು ಫುಲ್ ಎಲ್ಲ ಬಾಲ್ಸ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡ್ರೆ ಹಾಗೆ ತಟ್ಕೊಂಡು ಹಾಕೊಳ್ತಾ ಇರ್ಬೋದು. ಎಣ್ಣೆ ಕೂಡ ಕಾದಿದೆ. ಬರೀ ಬ್ರೆಡ್ ಇಂದ ಮಾಡಿದ್ರೆ ಅದು ಗಟ್ಟಿ ಬರೋದಿಲ್ವಾ? ಇಲ್ಲ ಇಲ್ಲ, ಸಾಫ್ಟೇ ಇರುತ್ತಾ? ಹೌದು. ಸೊ ಎಣ್ಣೆ ಬಿಸಿಯಾಗಿದೆ, ಹಾಕೊಳ್ಳೋದಾ? ಹಾಕೊಳ್ಳೋಣ. ಸೊ ಇದು ಕಮ್ಮಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಶಾಲೋ ಫ್ರೈ ಕೂಡ ಮಾಡ್ಬೋದು, ಆದರೆ ಸ್ವಲ್ಪ ಸೈಡ್ ಸ್ವಲ್ಪ ಬೇಯೋದಿಲ್ಲ, ಅದಕ್ಕೋಸ್ಕರ ಡೀಪ್ ಫ್ರೈ ಬೆಟರ್. ಓಕೆ. ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಆಗಬೇಕು. ನಿಮಗೆ ಈ ರೀತಿಯಾಗಿ ಒಂದೊಂದೇ ಇನೋವೇಟಿವ್ ಹೇಗೆ ನಿಮಗೆ ಥಾಟ್ಸ್ ಬರುತ್ತೆ? ಅದು ಬರ್ತದೆ, ಜಾಸ್ತಿ ನೋಡ್ತಾ ಇರ್ತೇನೆ ವಿಡಿಯೋಸ್ ಎಲ್ಲ, ನಾನು ಕೂಡ ಟ್ರೈ ಮಾಡ್ತಾ ಇರ್ತೇನೆ ಒಂದೊಂದೇ. ಸೊ ನನ್ನ ರೀತಿಯಲ್ಲಿ ನಾನು ಟ್ರೈ ಮಾಡ್ತೇನೆ. ಇದು ಆ ಥರ ಮಾಡಿದ್ರೆ ನಾನು ಈ ಥರ ಮಾಡ್ತೀನಿ. ಸೊ ಜಾಸ್ತಿ ಕಟ್ಲೆಟ್ಸಿಗೆ ಆಲೂಗಡ್ಡೆ ಹಾಕಿ ಹಾಕ್ತಾರೆ ನಾರ್ಮಲ್ ಆಗಿ. ಸೊ ಬ್ರೆಡ್ಡಿಂದ ಕೂಡ ಮಾಡ್ಲಿಕ್ಕೆ ಆಗ್ತದ ಅಂತ ನಾನು ಟ್ರೈ ಮಾಡಿದ್ದು, ಹೇಗಾಗ್ತದೆ ಅಂತ. ಸೊ ಅದು ಕ್ಲಿಕ್ ಆಯ್ತು, ಫೇಲ್ ಆಗಲಿಲ್ಲ. ಈಗ ಎಲ್ಲ ರುಬ್ಬಾಗ ಹಾಕೊಂಡಿದ್ದೀರಿ ಹಸಿಮೆಣಸು ಈರುಳ್ಳಿ ಎಲ್ಲ. ಸೊ ಅದು ಇದು ಕೂಡ ನನ್ನ ಥಾಟ್. ಈಗ ಒಬ್ರೊಬ್ರದ್ದು ಒಂದೊಂದೇ ಐಡಿಯಾ ಸೇರಿದ್ರೆ ಮಾತ್ರ. ಅದಕ್ಕೆ ಈ ಕ್ಯಾರೆಟ್ ತುರಿ ಇದನ್ನು ಕೂಡ ಹಾಕೊಂಡ್ರೆ ಇನ್ನು ಸ್ವಲ್ಪ ನಿಮಗೆ ಕನ್ಸಿಸ್ಟೆನ್ಸಿ ಅಂದ್ರೆ ಒಂದು ವಾಲ್ಯೂಮ್ ಕೂಡ ಸಿಗ್ಬೋದು, ಅಂಡ್ ಎಕ್ಸ್ಟ್ರಾ ಎಲ್ಲ ವೆಜಿಟೇಬಲ್ಸ್ ಕೂಡ ಹಾಕಿದಾಗೆ ಆಗುತ್ತೆ ಅಲ್ವಾ? ಕ್ಯಾಬೇಜ್, ಕ್ಯಾರೆಟ್ ತುರಿ ಅದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಬಿಕಾಸ್ ಬರೀ ಬ್ರೆಡ್ ಹಾಗೇನೆ ನಾವು ಒತ್ತಿ ಹಾಕೊಳ್ಳೋ ಬದಲು ಇದಕ್ಕೆ ಒಂದು ವಾಲ್ಯೂಮ್ ಕೂಡ ಕೊಡುತ್ತೆ ಅದು. ಓಕೆ, ಅದನ್ನು ತೆಗಿಯೋಣ. ತೆಗೆದಾ? ಸರಿ. ಸೊ ಬಿಸಿ ಬಿಸಿ ಬ್ರೆಡ್ ಕಟ್ಲೆಟ್ ಈಗ ರೆಡಿ ಆಯ್ತು. ಸೊ ಎರಡು ರೀತಿಯಾಗಿ ಕೂಡ ಮಾಡಿದ್ದೀವಿ, ವಿತ್ ಔಟರ್ ಕವರ್ ಅಂಡ್ ವಿದೌಟ್. ಬಟ್ ವಿದೌಟ್ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನನಗೆ. ಬಿಸಿ ಬಿಸಿಯಾದ ಬ್ರೆಡ್ ಕಟ್ಲೆಟ್ ರೆಡಿ ಆಗಿದೆ. ಟೇಸ್ಟ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇನ್ನೋವೇಷನ್ ಅಂತ ಹೇಳಿದ್ರೆ ಇನ್ನೊಂದು ಹೆಸರು ಅದಕ್ಕೆ ನಾನು ಹೇಳ್ಬೋದು ಅಂತ ಹೇಳಿದ್ರೆ ಸುಷ್ಮಿತಾ. ಯಾಕೆಂತ ಹೇಳಿದ್ರೆ ಯಾವುದಾದ್ರೂ ಒಂದು ಇನ್ನೋವೇಟಿವ್ ರೆಸಿಪಿ ಇರುತ್ತೆ. ಸೊ ಇದು ಕೂಡ ಬ್ರೆಡ್ ಕಟ್ಲೆಟ್ ಹೇಗೆ ತಯಾರಿಸೋದು ತೊಮ್ಮೆ ನೋಡಿ. ಬ್ರೆಡ್ ಕಟ್ಲೆಟ್ ತಯಾರಿಸೋ ವಿಧಾನ: ಮೊದಲು ಅವಲಕ್ಕಿಯನ್ನು ಹುರಿದು ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಬ್ರೆಡ್ಗೆ ಹೆಚ್ಚಿದ ಈರುಳ್ಳಿ, ಕರಿಬೇವು, ತೆಂಗಿನ ತುರಿ, ಹಸಿಮೆಣಸು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಮೈದಾ ಹಿಟ್ಟು ಹಾಗೂ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ತೆಳು ಮಾಡಿಟ್ಟುಕೊಳ್ಳಿ. ಆನಂತರ ಚಿಕ್ಕ ಉಂಡೆಗಳನ್ನು ಮಾಡಿ ತಟ್ಟಿಕೊಂಡು ಮೈದಾ ಅಂಟಿನಲ್ಲಿ ಹದ್ದಿ ಅವಲಕ್ಕಿ ಪುಡಿಯಲ್ಲಿ ಹೊರಳಿಸಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ರುಚಿಕರವಾದ ಬ್ರೆಡ್ ಕಟ್ಲೆಟ್ ರೆಡಿ. ಬಿಸಿ ಬಿಸಿ ಬ್ರೆಡ್ ಕಟ್ಲೆಟ್ ರೆಡಿಯಾಗಿದೆ. ಸಂಜೆ ಟೀ ಟೈಮ್ಗಂತೂ ಹೇಳಿ ಮಾಡಿಸಿದ್ದು ಅಂತ ಅನಿಸುತ್ತೆ. ಬಿಕಾಸ್ ಅರೋಮ ಅಂತೂ ಸಖತ್ತಾಗಿ ಬರ್ತಾ ಇದೆ. ನೆಕ್ಸ್ಟ್ ರೆಸಿಪಿ ಏನು ಗೊತ್ತಿಲ್ಲ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀರು ತಗೊಳ್ಳಿ, ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಟವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್,
ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆ ನೀವು ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು ರಜೆಯ ಮಜೆಯನ್ನು ತಗೊಳ್ಬೇಕು ಅಂತ ಹೇಳಿದರೆ ಸೊ ಬೆಸ್ಟ್ ಪ್ಲೇಸ್ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಈಗ ಒಂದು ಕಟ್ಲೆಟ್ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಏನು ಬನ್ನಿ ಕೇಳೋಣ. ಎಸ್ ಸುಷ್ಮಿತಾ ಅವರೇ, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ರಿ, ಬಟ್ ನನಗಲ್ಲಿ ಕೋಕೋನಟ್ ಕಾಣ್ತಾ ಇದೆ. ಪ್ರೋಗ್ರಾಮ್ ಮುಗೀತು ಅಂತ ಅನ್ಕೊಂಡ್ರೆ ಏನು, ಆಮೇಲೆ ಆರಾಮ್ಸೆ ಕುತ್ಕೊಂಡು ಕುಡಿಯೋಣ ಅಂತ. ಇನ್ನೊಂದು ರೆಸಿಪಿಗೆ ಏನು ಜ್ಯೂಸ್ ಮಾಡ್ತೇನೆ, ಶೇಕ್. ಬಟ್ ಇಲ್ಲಿ ಇದು ಇದೆ. ಹೌದು, ಹಾಗೇನೆ ತಂದದ್ದು ನಾನು ಅದ್ರದ್ದೇ ನೋಡ್ಲಿಕ್ಕೆ. ವೆರಿ ನೈಸ್. ಎಸ್, ಸ್ಟಾರ್ಟ್ ಮಾಡೋಣ. ಹೇಗೆ ಜಾರ್ ಕೊಡಿ ಸ್ವಲ್ಪ. ಎಳ್ನೀರಿಗೆ ಮಿಕ್ಸಿ ಜಾರ್ ಯಾಕೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಬಟ್ ಎನಿವೇಸ್, ನಿಮ್ದು ಯಾವಾಗಲೂ ಇನೋವೇಟಿವ್ ಇರುತ್ತೆ, ಹಾಗಾಗಿ ನೋಡೋಣ. ಇದರ ನೀರನ್ನು ಹಾಕೊಳ್ತಿದ್ದೇನೆ, ಎಳ್ನೀರದ್ದು. ಒಂದಿರ್ತಾ ಇದ್ದೇನೆ. ಮತ್ತೆ ಇದರದ್ದು ಗಂಜಾಳ ಉಂಟಲ್ಲ, ಅದನ್ನು ಹಾಕೊಳ್ತಿದ್ದೇನೆ. ನೀವು ಹಾಗೆ ಕೊಟ್ಟರು ಕುಡಿತೀನಿ, ನನಗೆ ಜ್ಯೂಸ್ ಮಾಡ್ಬೇಕಂತ ಇಲ್ಲ. ಸ್ವಲ್ಪ ಇನ್ನೂ ಕೂಡ ನಿಮ್ಮನ್ನು ರಿಫ್ರೆಶ್ ಮಾಡೋಣ ಅಂತ. ಸೊ ಇದಕ್ಕೆ ಗಂಜಿ ಇರುವಂತ ಎಳ್ನೀರೇ ಬೇಕು. ಹೌದು, ಕಿಂಗ್ ಟೆಂಡರ್ ಕೋಕೋನಟ್ ಅಲ್ಲ. ಇದರದ್ದು ನೀರನ್ನು ನಾನು ಬೌಲಿಗೆ ಹಾಕಿಡ್ತಾ ಇದ್ದೇನೆ. ಅಷ್ಟು ಸಾಕು ನಮಗೆ ಮಿಕ್ಸಿ ಮಾಡಲಿಕ್ಕೆ. ಇದರದ್ದು ಗಂಜಿಯನ್ನು ಹಾಕೊಳ್ತಿದ್ದೇನೆ. ನಮಗೆ ಗಂಜಿ ಅಗತ್ಯ. ಹೌದು ಹೌದು, ಗ್ರೈಂಡ್ ಆಗ್ಬೇಕು. ಅದಕ್ಕೋಸ್ಕರ ಅದರದ್ದು ನೀರನ್ನು ಸ್ವಲ್ಪ ಹಾಕಿ ಇಟ್ಟದ್ದು. ಅದ ನೀರಲ್ಲೇ ಹೌದು ಗ್ರೈಂಡ್ ಮಾಡ್ಕೊಳ್ಳುವಂಥದ್ದು. ಕೆಲವೊಂದು ತುಂಬಾ ಗಟ್ಟಿ ಗಂಜಿ ಇರುತ್ತಲ್ಲ, ಅದು ಆಗ್ತದೆ. ಸ್ವಲ್ಪ ಗ್ರೈಂಡ್ ಮಾಡ್ಲಿಕ್ಕೆ ಅದು ಕಷ್ಟ ಆಗ್ತದೆ ಸ್ವಲ್ಪ. ಅದಕ್ಕೆ ಸ್ವಲ್ಪ ತೆಳು ಗಂಜಳ ಇದ್ರೆ ಒಳ್ಳೆಯದು. ಸೊ ಕಲ್ಪ ವೃಕ್ಷ ಅಂದ್ರೆ ತೆಂಗಿನ ಒಂದು ಮರ ಒಂದಿದ್ರೆ ಅದೊಂದು ಎಲ್ಲ ವೃಕ್ಷ ಇದ್ದಾಗೆ. ಹೌದು. ಇದಕ್ಕೆ ಐಸ್ ಕ್ಯೂಬ್ ಹಾಕೊಳ್ಬೇಕು. ಐಸ್ ಕ್ಯೂಬ್, ಹಾಗೇನೆ ಐಸ್ ಕ್ರೀಮ್. ಸೊ ಅಲ್ಲಿ ಸ್ವಲ್ಪ ಐಸ್ ಕ್ರೀಮ್ ಇತ್ತು, ನಾನು ನನಗೆ ಇಟ್ಟಿದ್ದೀರಿ ಅನ್ಕೊಂಡೆ, ಇದಕ್ಕೆ ಹಾಕೊಳ್ಳೋದ ತಗೊಳ್ಳಿ. ಸೊ ಎಷ್ಟಿದ್ರೂ ಬೇಕಾಗತ್ತಾ ಐಸ್ ಕ್ಯೂಬ್ಸ್? ಹೌದು. ಹಾಕ್ಲಾ ಎಲ್ಲ? ಎಸ್, ಐಸ್ ಕ್ರೀಮ್ ಮೂರಿದೆ ಎಲ್ಲವೂ ನನಗೇನಾ ಹೇಗೆ? ನಿಮ್ಗೇನೆ. ತಗೋ. ಎರಡು ಹಾಕ್ತಾ ಇದ್ದೇನೆ. ಯಾವ ಫ್ಲೇವರ್ ಕೂಡ ಹಾಕೊಳ್ಬಹುದು. ನಾನು ವೆನಿಲ್ಲಾ ಫ್ಲೇವರ್ ತಗೊಂಡಿದ್ದೇನೆ. ಬಟರ್ ಸ್ಕಾಚ್ ಇದ್ರೆ ಬಟರ್ ಸ್ಕಾಚ್ ಕೂಡ ಹಾಕೊಳ್ಬಹುದು. ಯಾವುದು ಕೂಡ ಆಗುತ್ತೆ. ಸೊ ವೆನಿಲ್ಲಾ ಎಲ್ಲದಕ್ಕೂ ಕೂಡ ಕರೆಕ್ಟಾಗಿ ಹೊಂದ್ಕೊಂಡು ಹೋಗುವಂಥದ್ದು. ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೇನೆ, ಸ್ವಲ್ಪ ಸಾಕು. ಯಾಕಂದ್ರೆ ಸ್ವಲ್ಪ ಗಂಜಿ ಇರುವಂಥದ್ದು ಸ್ವಲ್ಪ ಸ್ವೀಟ್ನೆಸ್ ಇರ್ತದೆ. ಸ್ವಲ್ಪ ಟೇಸ್ಟಿಗೆ ಹಾಕೊಳ್ತಾ ಇದ್ದೇನೆ ಅಷ್ಟೇ. ಐಸ್ ಕ್ರೀಮ್ ಕೂಡ ಇದಲ್ಲ, ಮತ್ತೆ ಪುನಃ ಬೇಕಾಗುತ್ತಾ? ಹೌದು, ಸ್ವಲ್ಪ ಬೇಕಾಗುತ್ತೆ. ಇದನ್ನು ಗ್ರೈಂಡ್ ಮಾಡೋದಿಲ್ಲ. ಸೊ ಕ್ರಸ್ಟ್ ಐಸ್ ಫ್ಲೇವರ್ ಕೂಡ ಸಿಗುತ್ತಲ್ಲ. ಹೌದು. ಸೊ ಇದನ್ನು ಬೌಲ್ಗೆ ಹಾಕೊಳ್ತಿದ್ದೇನೆ ಎಳ್ನೀರದ್ದು. ಗ್ಲಾಸ್ ಕೊಡಿ, ಸರ್ವಿಂಗ್ ಗ್ಲಾಸ್. ಆಯ್ತು, ಫಟಾಫಟ್ ಅಂತ. ಆಯ್ತು, ಓಕೆ, ತಗೊಳ್ಳಿ ಮಾಡಿ.
ಸ್ಪೂನ್ ಕೊಡಿ. ಉಳಿದ ಐಸ್ ಕ್ರೀಮನ್ನು ಮೇಲೆ ಡೆಕೋರೇಟಿಗೆ ಇಡ್ತಾ ಇದ್ದೇನೆ. ಮೇಲೆ ಕ್ಯಾಶ್ಯೂ ನಟ್ಸ್ ಹಾಕ್ತಿದ್ದೇನೆ. ಓಕೆ, ನಮ್ಮದು ರೆಡಿ ಆಯಿತು. ವಂಡರ್ಫುಲ್ ಟೆಂಡರ್ ಕೋಕೋನಟ್ ಶೇಕ್ ಎರಡು ನನಗೇನೇನಾ? ಓಕೆ, ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಕೂಡ ಒಟ್ಟಿಗೆ ಇದನ್ನು ಕೂತ್ಕೊಂಡು ಎಂಜಾಯ್ ಮಾಡೋಣ. ಬಟ್ ತುಂಬ ಹೆಲ್ದಿನೂ ಇದೆ. ಬಿಕಾಸ್ ಗೆಂದಳೆ ಬೊಂಡ ಅಂತ ನಾವು ಹೇಳ್ತೇವೆ, ಟೆಂಡರ್ ಕೋಕೋನಟ್, ಅದು ಆರೋಗ್ಯಕ್ಕೆ ತುಂಬ ಉತ್ತಮ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದ್ರ ಜೊತೆಗೇನೆ ನೀವು ಇನ್ನೂ ಕೂಡ ಅದನ್ನು ಟೇಸ್ಟಿ ಮಾಡಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಕಿಂಗ್ ಟೆಂಡರ್ ಕೋಕೋನಟ್ ಜ್ಯೂಸ್ ರೆಡಿಯಾಗಿದೆ. ಸೊ ಗೆಂದಳೆ ಬೊಂಡದ್ದು ಜ್ಯೂಸ್ ಸೂಪರ್ ಆಗಿ ಒಳ್ಳೆ ರೀತಿಯಲ್ಲಿ ತಯಾರಿಸಿ ಕೊಟ್ಟಿದ್ದಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೀವು ನೋಡಿ. ಕಿಂಗ್ ಕೋಕೋನಟ್ ಮಿಲ್ಕ್ ಶೇಕ್ ತಯಾರಿಸೋ ವಿಧಾನ: ಮೊದಲಿಗೆ ಎಳನೀರು, ಅದರ ಗಂಜಿ, ಐಸ್ ಕ್ಯೂಬ್ಸ್, ಐಸ್ ಕ್ರೀಮ್, ಸ್ವಲ್ಪ ಸಕ್ಕರೆ ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ಇನ್ನುಳಿದ ಎಳನೀರಿಗೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ. ಮೇಲಿನಿಂದ ಸ್ವಲ್ಪ ಐಸ್ ಕ್ರೀಮ್ ಹಾಗೂ ಡ್ರೈ ಫ್ರೂಟ್ಸ್ ಹಾಕಿ ಅಲಂಕರಿಸಿ ಸರ್ವ್ ಮಾಡಿ. ಕಿಂಗ್ ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್. ಎಸ್ ಸುಷ್ಮಿತಾ ಅವರೇ, ಸೊ ಫಸ್ಟ್ ನಾವು ಇದನ್ನು ಟೇಸ್ಟ್ ನೋಡೋಣ, ಆಮೇಲೆ ಕುತ್ಕೊಂಡು ಇದನ್ನು ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡ್ಬೋದು. ತಗೊಳ್ಳಿ. ಸೊ ಎರಡು ರೀತಿಯಲ್ಲಿದೆ, ಒಂದು ವಿದೌಟ್ ಕೋಟಿಂಗ್ ಆ್ಯಂಡ್ ಇನ್ನೊಂದು ವಿತ್ ಕೋಟಿಂಗ್. ಸೊ ದಿಸ್ ಇಸ್ ವಿದೌಟ್ ಕೋಟಿಂಗ್. ಬರೀ ಬ್ರೆಡ್ಡಿಂದ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ. ಬಟ್ ನಾನು ಹೇಳಿದ್ದ ಸಜೆಷನ್ ಅನ್ನು ಅದಕ್ಕೆ ಆ್ಯಡ್ ಮಾಡಿ, ಬಿಕಾಸ್ ಮಾಡಬಹುದು ಡಿಫ್ರೆನ್ಸ್ ವಿದೌಟ್ ಕೋಟಿಂಗ್ ಆ್ಯಂಡ್ ವಿತ್ ಕೋಟಿಂಗ್. ಸೊ ಯೂಶ್ವಲಿ ಬ್ರೆಡ್ ಹಾಗೆ ನಾವು ಕೋಟಿಂಗ್ ಮಾಡಿದ್ರು ಕೂಡ ಅದು ಚೆನ್ನಾಗಿರ್ತದೆ. ಬಟ್ ನೀವು ವಿದೌಟ್ ಕೋಟಿಂಗ್ದು ಬೇರೆನೇ ಟೇಸ್ಟ್ ಬರುತ್ತೆ. ಇದು ಕ್ರಿಸ್ಪಿಯರ್. ಒಂದು ವೇಳೆ ಅವಲಕ್ಕಿ ಇಲ್ಲ ಅಂದರೆ ಸೊ ನಾರ್ಮಲ್ ಹೀಗೆ ಕೂಡ ಅಷ್ಟೇ. ಬಟ್ ಇದು ಚೆನ್ನಾಗಿದೆ. ಎರಡು ಆಪ್ಷನ್ ಕೂಡ ಟ್ರೈ ಮಾಡ್ಬೋದು. ವೆರಿ ನೈಸ್. ಐ ಗೆಸ್ ಇದು ಬ್ರೆಡ್ ಸ್ವೀಟ್ನೆಸ್ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಕೆಚಪ್ ಬದಲು ಗ್ರೀನ್ ಚಟ್ನಿ ಚೆನ್ನಾಗಿರುತ್ತೆ. ಸೊ ನನ್ನ ಸಜೆಷನ್ ತಗೊಳ್ಳಿ ಮೇಡಮ್, ಟೇಸ್ಟ್ ನೋಡೋಣ. ಫುಲ್ ಆಫ್ ಐಸ್ ಕ್ರೀಮ್, ಎಳ್ನೀರು. ವಂಡರ್ಫುಲ್ ವಂಡರ್ಫುಲ್. ಎಳ್ನೀರು ಟೇಸ್ಟ್ ಹಾಗೆ ಸಿಗ್ತಾ ಇದೆ. ಕೆಲವು ಸರಿ ಏನಾಗುತ್ತೆ ಗೊತ್ತು, ಈ ಒಂದು ಸಕ್ಕರೆ ಎಲ್ಲ ಹಾಕಿ ಸ್ವೀಟ್ ಮಾಡಿಬಿಡ್ತಾರೆ, ಅದು ಸಕ್ಕರೆ ಪಾಕನೇ ಹಾಕಿದ ಥರ ಅನಿಸುತ್ತೆ. ಸೊ ಇದು ಎಳ್ನೀರಿನ ಟೇಸ್ಟ್ ಅದರಲ್ಲಿ ಕರೆಕ್ಟಾಗಿ ಸಿಗ್ತಾ ಇದೆ. ಮಧ್ಯದಲ್ಲಿ ಒಂದು ಮಿಲ್ಕಿ ಫ್ಲೇವರ್ ಈ ಐಸ್ ಕ್ರೀಮಿಂದ ತುಂಬ ಚೆನ್ನಾಗಿದೆ. ವೆರಿ ವೆರಿ ಟೇಸ್ಟಿ. ಬಿಕಾಸ್ ಯಾವುದೇ ನಾವು ಮಾಡಿದ್ರು ಕೂಡ ಅದರ ಮೇನ್ ಯಾವುದರಿಂದ ನಾವು ಮಾಡಿದ್ದೀವಿ ಅದರ ಸತ್ವ ಬೇಕು. ಸೊ ಅದು ಕರೆಕ್ಟಾಗಿ ಸಿಗ್ತಾ ಇದೆ. ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಬೈಟ್ಸ್ ಆ ಗಂಜಿದು ಸೂಪರ್. ವೆರಿ ನೈಸ್, ವೆರಿ ಟೇಸ್ಟಿ. ಎರಡು ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸುಷ್ಮಿತಾ ಅವರೇ, ಒಳ್ಳೆ ಇನ್ನೋವೇಟಿವ್ ರೆಸಿಪೀಸ್ ಮಾಡ್ತೀರಾ. ಸೊ ನಾನಂತೂ ಫುಲ್ ಫಿದಾ. ಬಟ್ ಇದು ಆ ಟೆಕ್ನಿಕ್ ಸಿಂಪಲ್ ಇದೆ. ನಾವೇ ಮಾಡ್ತೀವಲ್ಲ ಅಂತ ಅಂದ್ಕೊಂಡ್ರು ಕೂಡ ಇದರಲ್ಲಿ ಆ ಒಂದು ಅದರ ಒರಿಜಿನಲ್ ಫ್ಲೇವರ್, ಒರಿಜಿನಲ್ ಟೇಸ್ಟ್ ಹಾಗೆ ರಿಟೇನ್ ಆಗಿರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು. ಹೆಲ್ದಿಯಾಗಿ ಮನೆಯಲ್ಲಿ ತುಂಬ ಇಷ್ಟ ಆಯಿತು ಅದು. ಒಳ್ಳೆ ಅಡುಗೆ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ಇವತ್ತಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವತ್ತಿಂದ 2 ಸ್ಟಾರ್ ರೈಸ್ ಸ್ಪೆಷಲಾಗಿ. ಸೊ ನಿಮ್ಮ ನಾಟಿ ಮಗ ಇದ್ದಾನೆ ಅಂತ ಯಾವಾಗಲೂ ಹೇಳ್ತೀರಿ. ಸೊ ನಿಮ್ಮ ಮಗನಿಗೆ ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಹಾಗೆಯೇ ನಿಮ್ಮ ಸೌಂದರ್ಯ ಇನ್ನೂ ಹೆಚ್ಚಿಸೋದಕ್ಕೆ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೆಕೆಗಾಲದಲ್ಲಿ ಈ ರೀತಿಯಾಗಿ ಸಂಜೆ ಟೀ ಬೇಕು ಅಂತ ಇರೋದಿಲ್ಲ, ಈ ರೀತಿಯಾಗಿ ಎಳ್ನೀರಿನ ಒಂದು ಜ್ಯೂಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಎಳ್ನೀರು ಬರೀ ಸಮ್ಮರ್ ಟೈಮ್ಗೆ ಅಂತಲ್ಲ, ನಿತ್ಯವೂ ನೀವು ಅದನ್ನು ಕುಡಿದ್ರೂ ಕೂಡ ನಮ್ಮ ಆರೋಗ್ಯವನ್ನು
ನಮ್ಮ ದೇಹವನ್ನು ತಂಪಾಗಿ ಇರಿಸ್ಕೊಳ್ಳುವಂಥದ್ದು. ಅದನ್ನು ಇನ್ನಷ್ಟು ರುಚಿಕರವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.